ಪಂಕ್ತಿ ಭೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜಯನ್ ಮಲ್ಪೇರ್, ನಾನು ನಿಮ್ಮ ಹತ್ರ ಕೇಳಬೇಕು ನೋಡಿ. ನೀವೊಂದು 4 ಜನ ಮೊನ್ನೆ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಿದ್ರಿ. ಯಾರು ದೇವರ ಮೇಲೆ ನಂಬಿಕೆ ಇಲ್ಲದವರು ಹೋಗಿ ದೇವಸ್ಥಾನದ ಎದುರು ಪ್ರತಿಭಟನೆ ಮಾಡ್ತೀರಿ, ಅವರಿಗೆ ಸಿಟ್ಟು ಬರದೇ ಇರ್ತದ? ಮತ್ತೆ ನಾನು ಹೇಳುವಂಥದ್ದು ದೇವರ ಪ್ರಶ್ನೆ ಅಲ್ಲ, ದೇವರ ಮೇಲೆ ಖಂಡಿತ ಅದು ನಂಬಿಕೆ ಬೇರೆ ಪ್ರಶ್ನೆ, ನಂಬದಿರೋದು ಬೇರೆ ಪ್ರಶ್ನೆ. ಇದು ದೇವರ ವಿರುದ್ಧವಾದ್ದಲ್ಲ. ನಾವು ಹೇಳುವಂಥದ್ದು ಸಮಾನತೆಯನ್ನು ಕೊಡಬೇಕು, ಇಲ್ಲಿ ಪಂಕ್ತಿ ಭೇದ ಮಾಡಬಾರ್ದು ಎನ್ನುವುದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿರುವಂಥದ್ದು. ಮಾಡಿ ಅಂತ ಹೇಳುವಂಥದ್ದು ನಮ್ಮ ಹಕ್ಕು, ಅದು ಪ್ರಜಾಪ್ರಭುತ್ವದ. ಇಲ್ಲಿವರೆಗೆ ದೇವಸ್ಥಾನಕ್ಕೆ ಹೋಗದಂತವರೆಲ್ಲ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಹಾಗೆ ಆ ಥರ ಎಣಿಸ್ಕೊಂಡ್ರೆ ತಪ್ಪು. ನಾವು ಹೇಳುದು ಇಡೀ ಅವರು ಹೋಗದೇ ಇರ್ಬೋದು ಅಥವಾ ಒಂದು ಸಂಘಟನೆ ಹೋಗಬಾರ್ದಿರ್ಬೋದು, ನಾನು ಹೋಗದೇ ಇರ್ಬೋದು. ಆದರೆ ಸಾಮೂಹಿಕವಾಗಿ ಇಂಥ ದೇವಾಲಯಗಳಲ್ಲಿ ಮಠಗಳಲ್ಲಿ ಸಮಾನತೆಯನ್ನು ಗೋಸ್ಕರ ಹೋರಾಟ ಮಾಡೋದು ಅದು ನ್ಯಾಯಬದ್ಧವಾದ ಒಂದು ಹೋರಾಟ. ಅದರಲ್ಲಿ ಇದು ಇಲ್ಲ, ರಾಜಿ ಇಲ್ಲ. ಸಾಮಾಜಿಕ ಹೋರಾಟ ಮಾಡುವವರು ಇಂಥ ಮೌಢ್ಯದ ವಿರುದ್ಧ ಹೋರಾಟ ಮಾಡಿಯೇ ಇದು ನಾವು ಮಾತ್ರ ಅಲ್ಲ, ಪೆರಿಯಾರ್ ರಾಮಸ್ವಾಮಿ ಮಾಡಿದ್ದಾರೆ, ಜ್ಯೋತಿ ಬಾಪ್ಲೆ ಅವರು ಕೂಡ ಮಾಡಿದ್ದಾರೆ, ಈ ದೇಶದಲ್ಲಿ ಗಾಂಧೀಜಿ ಕೂಡ ಮಾಡಿದ್ದಾರೆ. ಸಹಪಂಕ್ತಿಯ ಬಗ್ಗೆ ಸುಮಾರು ಇತಿಹಾಸದ ಇದಿದೆ ಚಳವಳಿ. ಈಗ ಒಬ್ರು ಪ್ರಗತಿಪರ ಚಿಂತಕರು ಒಬ್ರು ಇದ್ದಾರೆ, ನಿಮ್ಮ ಸಂಘಟನೆಯಲ್ಲಿ ನಿಮ್ಮ ಪ್ರತಿಭಟನೆ ಮುಂಚೂಣಿಯಲ್ಲಿ ಒಬ್ರು ಇದ್ದಾರೆ ಅಂತ ಅನ್ಕೊಳ್ಳಿ. ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಆದ್ರೂ ಮೊನ್ನೆ ಬಂದು ಪ್ರತಿಭಟನೆ ಮಾಡ್ತಾರೆ. ಅವರಿಗೆ ಒಳಗಿನ ದೇವಸ್ಥಾನದ ಮಠದಲ್ಲಿ ಏನಾಗ್ತದೆ ಅನ್ನುವಂತರ ಬಗ್ಗೆಯೂ ಅವರಿಗೆ ಅರಿವಿರೋದಿಲ್ಲ, ಯಾಕಂದ್ರೆ ಅವರು ಹೋಗಿರೋದಿಲ್ಲ. ಇಲ್ಲ, ಸಾಮಾನ್ಯವಾಗಿ ಅರಿವಿರೋದು ಮಠದ ಒಳಗಡೆ ಹೋಗ್ಬೇಕಂತೇನಿಲ್ಲ, ಹೊರಗಡೆನೂ ನಮ್ಗೆ ಗೊತ್ತಿದೆ. ಇವತ್ತಿಗೂ ನಾನು ಮಠದ ಒಳಗಡೆ ಹೋಗುದಿಲ್ಲ. ಆದ್ರೆ ನನ್ನ ಗೆಳೆಯರು ಹೇಳಿದ ಇದಕ್ಕಿಂತ ಅಂದ್ರೆ ಪಂಕ್ತಿ ಭೇದಕ್ಕಿಂತ ಅದ್ಭುತವಾದ ಮತ್ತೆ ಅತ್ಯಂತ ಶೋಷಣೆ ಮಾಡೋ ನೆಲದ ಮೇಲೆ, ಇವತ್ತು ನಾಯಿಗೆ ಕೂಡ ಒಂದು ಒಳ್ಳೆ ಬಟ್ಟಲು ಇಟ್ಕೊಂಡು ನೀವು ಅನ್ನ ಹಾಕ್ತೀರಿ, ಇದು ನೆಲದ ಮೇಲೆ ಅನ್ನ ಹಾಕಿ ಊಟ ಮಾಡುವಂತ ಪದ್ಧತಿ ಉಡುಪಿಯಲ್ಲಿದೆ. ನಾನು ಹೇಳಿದ್ದು ಉಡುಪಿಯಲ್ಲಿದೆ. ಇಂಥ ಅನಿಷ್ಟತೆಗೆ ವಿರುದ್ಧ ಅಂದ್ರೆ ವೈಜ್ಞಾನಿಕವಾಗಿ ಈ ಮಣ್ಣಿನ ನೆಲದಲ್ಲಿ ಊಟ ಮಾಡಿದ್ರೆ ಅವನಿಗೆ ಎಂತೆಂಥ ಕಾಯಿಲೆ ಬರೋದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಂಥ ಈ ಕಾಲಕ್ಕೋಸ್ಕರ ವೈಜ್ಞಾನಿಕವಾಗಿ ಮತ್ತೆ ಈ ಅಸಮಾನತೆಯನ್ನ ಮುಂದುವರಿಸಿಕೊಂಡು ಹೋಗುವ ಶಿಷ್ಟಾಚಾರ ಏನಿದೆ, ವ್ಯವಸ್ಥೆ ಏನಿದೆ, ಅದಕ್ಕೆ ಪ್ರಗತಿಪರ ಅಂತದ್ದಿಲ್ಲ, ಅದು ಇನ್ಯಾವುದಿಲ್ಲ. ಎಲ್ಲಾ ಜಾತಿ ಮುಕ್ತ ಸಮಾಜದವರು ಕೂಡ ಪ್ರಗತಿಪರ ಚಿಂತನೆಗಳನ್ನು ಜನರ ಮನಸ್ಸಿನಲ್ಲಿ ಹೇರ್ತಾ ಇದ್ದೀರಿ. ಖಂಡಿತ ವ್ಯವಸ್ಥೆಯ ವಿರುದ್ಧ ನಾನೊಂದು ಉದಾಹರಣೆ ಕೊಡ್ತೇನೆ. ಹೇಳಿ ಸರ್. ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಅಂತ ಅನ್ಕೊಳ್ಳಿ. ಸರಿ, ನಾನು ಕೃಷ್ಣ ಮಠಕ್ಕೆ ಹೋಗ್ತೇನೆ, ಇದು ಸಹಪಂಕ್ತಿ ಅಲ್ಲ, ಸಹಭೋಜನದಲ್ಲಿ ಕೂತ್ಕೊಂಡು ಊಟ ಮಾಡಿ ಬರ್ತೇನೆ. ನನಗೆ ಕೃಷ್ಣನ ಮೇಲೆ ಅದಮ್ಯ ವಿಶ್ವಾಸ ಇದೆ, ಅದಮ್ಯ ಭಕ್ತಿ ಇದೆ ಅಂತ ಅನ್ಕೊಳ್ಳಿ. ನೀವು ಯಾಕೆ ಅವನ ಮನಸ್ಸನ್ನು ಹಾಳು ಮಾಡಬೇಕು? ಇಲ್ಲ, ಖಂಡಿತ ಇಲ್ಲಿ ಅಸಮಾನತೆ ನಡೀತಾ ಇದೆ ಅನ್ನೋದನ್ನ ಅವನಿಗೆ ತೋರಿಸ್ಕೊಡ್ತಾ ಇದ್ದೇವೆ, ಈ ಸಮಾಜಕ್ಕೆ ತೋರಿಸ್ಕೊಡ್ತಾ ಇದ್ದೇವೆ. ಒಬ್ಬ ದಲಿತನಿಗಾಗ್ಲಿ, ಒಬ್ಬ ಹಿಂದುಳಿದ ವರ್ಗನಾಗ್ಲಿ, ಒಬ್ಬ ಬ್ರಾಹ್ಮಣಿಗೆ ಪ್ರಶ್ನೆ ಅಲ್ಲ. ಈ ವ್ಯವಸ್ಥೆಯ ಸಮಾಜದಲ್ಲಿ ಸಮಾನತೆಯನ್ನ, ಸಂವಿಧಾನದಲ್ಲಿ ಜಾತ್ಯತೀತ ಮೌಲ್ಯವನ್ನು ಉಳಿಸ್ಕೊಳ್ತಕ್ಕಂಥ, ಸಹೋದರತೆಯನ್ನು ಉಳಿಸ್ಕೊಳ್ತಂತ ಸಂವಿಧಾನದಲ್ಲಿ ಇಲ್ಲಿ ಎಲ್ಲರೂ ಸಮಾನವಾಗಿ ಊಟ ಮಾಡುವಂತ ಶಿಷ್ಟಾಚಾರ ಬೇಕು. ಅದಕ್ಕೋಸ್ಕರ ಈ ವ್ಯವಸ್ಥೆ ತಪ್ಪು ಅನ್ನೋದನ್ನ ಮತ್ತೆ ಈ ವ್ಯವಸ್ಥೆಯನ್ನು ನಿಲ್ಲಿಸಬೇಕು. ಇಂಥದ್ದನ್ನ ಅಸಮಾನತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಪದ್ಧತಿಯನ್ನ ನೀವು ಮುಂದುವರಿಸಿದಾದ್ರೆ ಇಲ್ಲಿ ನೀವು ಮಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಅದು ಏನಂಬುದನ್ನು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಸಮಾನತೆ ಈ ಜಾತ್ಯತೀತ ಮೌಲ್ಯದ ಸಮಾನತೆ ಮತ್ತು ಸಂವಿಧಾನದ ಮೌಲ್ಯವನ್ನು ಕಾಪಾಡೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೇವೆ. ವಸ್ತು ಬಿಟ್ರೆ 2 ವಿಚಾರಗಳನ್ನು ಅವರಿಗೆ ಉತ್ತರ ಕೊಡಬೇಕು. ನಾನು ನೆಲದ ಊಟ ಅಂತ ಹೇಳ್ತಾ ಇದ್ದೀರಿ. ನೆಲದ ಊಟ ಹರಕೆಯ ಮೇಲೆ ಒಪ್ಪಿಸಿಕೊಳ್ಳಿಕ್ಕೆ ಬರ್ತಾ ಇದ್ದೇವೆ, ಅದೇ ಮೌಢ್ಯ ಹೇಳಿದ್ ನಾನು. ಅದನ್ನ ನಿಮ್ಗೆ ಬಿಟ್ಟದಲ್ಲ, ನನಗೆ ಅದು ನನ್ನ ನಂಬಿಕೆ. ನಂಬಿಕೆನೇ ಹೇರಿದ್ದೇ ಮೌಢ್ಯ ಅಂತ ಹೇಳ್ತೀವಿ. ಮೌಢ್ಯಗಳ ಮೂಲಕನೇ ಸರಿ. ಇವತ್ತು ನೋಡಿ, ಇವತ್ತು ಮಡೆಸ್ಥಾನ ಕೂಡ ನಿಮ್ಗೆ, ನೀವು ನೋಡಿ, ನಾನು ಈ ನೆಲದಲ್ಲಿ ನೀವು ಈ ತುಳುನಾಡಿನ ಇತಿಹಾಸ ತಗೊಂಡ್ರೂ ಕೂಡ ಯಾವ ಒಬ್ಬ ಬ್ರಾಹ್ಮಣರಿಗೂ ಕೂಡ ಈ ದೇವರು ಒಳಿಲಿಲ್ಲ. ದಲಿತರಿಗಾದ್ರೆ ದೇವರು ಸಿಕ್ಕಿದ ಸಾಕಷ್ಟು ದಾಖಲೆಗಳಿವೆ. ನೀವು ನಾಗಾರಾಧನೆ ತಗೊಂಡ್ರಿಗೂ ಇವತ್ತಿಗೂ ಕೂಡ ನಾಗಾರಾಧನೆ ಪೂಜೆ ಮಾಡುವ ಇವರಿಗೆ ಹಕ್ಕಿಲ್ಲ. ಇದಿರ್ತಕ್ಕಂಥ ಮೂಲ ಹಕ್ಕಿರ್ತಕ್ಕಂಥ ತುಳುನಾಡಿನ ದಲಿತರಿಗೆ. ನಾನು ಆ ಪ್ರಶ್ನೆ ಕೇಳ್ತೇನೆ ಜಯನ್ ಮಲ್ಪೆ ಅವರ ಜೊತೆಗೆ. ನನ್ನ ಪ್ರಶ್ನೆಯನ್ನು ಕೂಡ ನಾನು ಕೇಳಬೇಕು. ನಾನು ಉತ್ತರ ಕೊಡ್ಬೇಕ್ರಿ. ಸರಿ, ನನ್ನ ಪ್ರಶ್ನೆಗೆ ಸೇರಿಸಿ ಉತ್ತರ ಕೊಡಿ ಅಂತ ಹೇಳ್ತಾರೆ. ನನ್ನ ನಂಬಿಕೆಯನ್ನು ನೀವು ಮೌಢ್ಯ ಅಂತ ಹೇಳಲಿಕ್ಕೆ ನಿಮ್ಗೆ ಹಕ್ಕಿಲ್ಲ. ನನಗೆ ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಸಂವಿಧಾನಬದ್ಧವಾದಂತದ್ದು. ನಿಮ್ಮ ಉತ್ತರ ನನಗೆ ಅಗತ್ಯ ಇಲ್ಲ. ನಿಮ್ಗೆ ಉತ್ತರ ಅಗತ್ಯ ಇಲ್ಲದೆ ಪ್ರಶ್ನೆ ಜಯನ್ ಮಲ್ಪೆ ಅವರು ಮುಂದುವರಿಸಿ. ನನ್ನ ನಂಬಿಕೆಯನ್ನು ಮೌಢ್ಯ ಅಂತ ಹೇಳತಕ್ಕಂಥ ಧಿಕ್ಕಾರ ಇದೆ ನಿಮಗೆ. ನನಗೆ ನನ್ನ ಧಾರ್ಮಿಕ ಸ್ವಾತಂತ್ರ್ಯ, ನನ್ನ ಸಂವಿಧಾನ. ಎರಡನೇ ವಿಚಾರ ಹೇಳ್ತಾ ಇದ್ದಾರೆ ಇವರು, ಮಠಮಾನ್ಯಗಳು ಸರ್ಕಾರದಿಂದ ದುಡ್ಡು ತಕೊಂಡಿದ್ದಾವೆ ಅಂತ. ಇವತ್ತು ಅಗತ್ಯವೇ ಬರಲಿಲ್ಲ.
ಸರ್ಕಾರಕ್ಕೆ ಆದಾಯ ಬರ್ತಾ ಇರುವಂತಹದ್ದು ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು, ಕೃಷ್ಣಮಠ, ಇದನ್ನ 106 ದೇವಸ್ಥಾನಗಳಿಂದ ಪರ್ಯಾಯ ಇಷ್ಟು ಕೋಟಿ ಬಿಡುಗಡೆ, ಅಷ್ಟು ಕೋಟಿ ಬಿಡುಗಡೆ ಎಲ್ಲ ಮತ್ತೆ ಯಾರು ದುಡ್ಡು? ಇವರು ಅಪ್ಪನ ದುಡ್ಡು, ಅದು ಸರ್ಕಾರ ದುಡ್ಡು. ಸರ್ಕಾರ ದುಡ್ಡು ಯಾರು? ಟ್ಯಾಕ್ಸಿ ಹಾಕೋದು ಬಡವರ ದುಡ್ಡು. ಅಂತ ಹೇಳಿದ್ರೆ ಯಾರ ಹಣ ಹೇಳುದು? ಪಡ್ಕೊಳ್ಳೋದು ಎಲ್ಲ ಸವಲತ್ತು ಪಡ್ಕೊಳ್ತಾರೆ. ಇವರು ಮಜಾ ಮಾಡ್ಲಿಕ್ಕೆ ಹಣ ಬೇಕು. ಅದರಲ್ಲಿಯೂ ಕೂಡ ಮಸೀದಿಗಳಿಗೆ, ಚರ್ಚ್ಗಳಿಗೆ ಸಾಕಷ್ಟು ಸರ್ಕಾರದ ಆದಾಯಕ್ಕೆ ಬಹುಪಾಲು ದೇಣಿಗೆ ಸಲ್ತಾ ಇರುವಂತಹದ್ದು ನಮ್ಮ ಧಾರ್ಮಿಕ ವ್ಯವಸ್ಥೆಗಳಿಂದ. ಅದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾವು ಹಕ್ಕು ಅದನ್ನು ಕೇಳುವಂತಹದ್ದು. ನಮಗೆ ಇನ್ನೂ ಸೌಲಭ್ಯ ಹೆಚ್ಚು ಮಾಡಬೇಕು. ಇಲ್ಲಿ ಅಥಾರಿಟಿಗಳಿಗೆ ಸೌಲಭ್ಯ ಹೆಚ್ಚಾದ್ರೆ ಅದರಿಂದ ಬರುವ ಆದಾಯದಿಂದ ಸರ್ಕಾರ ಮತ್ತೆ ನಡೀತದೆ. ಅದಕ್ಕಾಗಿ ಸರ್ಕಾರ ಏನ್ ನಡೆಯುತ್ತೆ? ನಿಮ್ಮ ಆದಾಯದಿಂದ ಸರ್ಕಾರ ಎಲ್ಲಿಯಾದ್ರೂ ನಿಮ್ಮ ಖಜಾನೆಯಿಂದ ಸರ್ಕಾರಕ್ಕೆ ಕೊಟ್ಟಿದ್ರೇನ್ರಿ? ಏನ್ ಕೊಟ್ಟಿದ್ರೆ? ಏನ್ ಆದಾಯ ಲಿಸ್ಟ್? ಸರ್ಕಾರದ ಆದಾಯ ಲಿಸ್ಟ್ ಒಂದ್ ನಿಮಿಷ ಸರ್ಕಾರಕ್ಕೆ ಏನ್ ಹೋಗಿದೆ? ಹೋಗದಿದ್ರೆ ಸರ್ಕಾರದ ಹಣ ಬೇಕು ಇವ್ರಿಗೆ ನೋಡಿ. ಕೃಷ್ಣ ಮಠದಿಂದ ಸರ್ಕಾರಕ್ಕೆ ನೇರವಾಗಿ ಹೋಗದಿದ್ರು ಕೂಡ ನೀವು ನೇರವಾಗಿ ಮಾಡಿ, ನೇರವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಬಿಸ್ನೆಸ್ ಮಾಡ್ತಿದ್ದೀರಿ, ಶಿಕ್ಷಣ ಸಂಸ್ಥೆ ಮೂಲಕ ಬಿಸ್ನೆಸ್ ಮಾಡ್ತಿದ್ದೀರಿ. ನಮ್ಗೆ ಗೊತ್ತಿದೆ ಯಾವ ಶಾಲಾ ಕಾಲೇಜುಗಳಲ್ಲಿ ದುಡ್ಡು ಮಾಡ್ತಿದ್ದೀರಿ. ಹಾಕತಿದ್ರೆ ಅವ್ರು ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಳ್ಳಿ, ಬಿಸ್ನೆಸ್ ಮಾಡುದಲ್ಲ, ಶಾಲೆ ಕಾಲೇಜ್ ಮಾಡ್ಕೊಂಡು ಬಿಸ್ನೆಸ್ ಮಾಡುದಲ್ಲ. ಏನಿದೆ ಜಾನ್ಮಲ್ ಬರ ಅವರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಠ ಶಾಲೆ. ಅದನ್ನ ತಮ್ಮ ಬಳಿ ಬರುವಾಗ ಹೇಳ್ಬೋದು. ಯಾಕೆ ದುಡ್ಡು ಬೇಕು ಹೇಳಿ? ವಾಸುದೇವ್ ಭಟ್ರೇನು ಹೇಳ್ತಾ ಇದ್ದಾರೆ, ಅದನ್ನು ಕೇಳಿ ನಂತರ ತಾವು ಪರೋಕ್ಷವಾಗಿ ಕೃಷ್ಣ ಮಠದಿಂದ ಸಾಕಷ್ಟು ಉಪಕಾರ ಆಗ್ತಾ ಇದೆ. ಇವತ್ತು ಉಡುಪಿ ಶಿಕ್ಷಣದಲ್ಲಿ ಬಹಳ ದೊಡ್ಡ ಮುಂಚೂಣಿ ಕ್ಷೇತ್ರ ಸಾಧನೆಯಲ್ಲಿದೆ. ದಶಕಗಳ ಹಿಂದೆ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಆದಾಯ ಇಲ್ಲದ ಶಾಲೆಗಳನ್ನ ಸ್ಥಾಪನೆ ಮಾಡಿ ನಡೆಸಿಕೊಂಡು ಕ್ರಿಶ್ಚಿಯನ್ ಸಮುದಾಯ ಸುಮ್ಮನೆ ಕ್ರಿಶ್ಚಿಯನ್ ಸಮುದಾಯ ನೀಡಿದಂತ ಯಾರು ಇಲ್ಲ. ನೀವು ಅದನ್ನು ಇಟ್ಟುಕೊಂಡು ಮಠದವ್ರಿಗೆ ಏನ್ ಕೊಡ್ಲಿಲ್ಲ. ಸುಮ್ಮನೆ ಅವರಿಗೆ ಫಾರಿನ್ ಇಂದ ದುಡ್ಡು ಬಂದಿರಬಹುದು. ಒಂದು ಪ್ರಶ್ನೆ ವಾಸುದೇವ್ ಭಟ್ರೆ, ಇವತ್ತಿಗೂ ಎಲ್ಲ ಸಮುದಾಯದವರು ಶಿಕ್ಷಣ ಪಡೆದಿದ್ದಾರೆ, ಅದು ಕ್ರಿಶ್ಚಿಯನ್ ಸಮುದಾಯದ ಮೂಲಕ. ಪೂರ್ಣ ಪ್ರಜ್ಞೆ ಎಜುಕೇಶನ್ ಸಂಸ್ಥೆಯಲ್ಲಿ 14 ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ದುಡ್ಡು ಮಾಡ್ತಿದ್ದಾರೆ. ಬ್ರಾಹ್ಮಣರಿಗೆ 1 ಪೈಸೆ ಮೀಸಲಾತಿ ಮಾವನ ಮಗಳಿಂದ ಫೀಸ್ ವಸೂಲ್ ಮಾಡಿದ್ದಾರೆ. ಮತ್ತೆ ಬಿಸ್ನೆಸ್ ಮಾಡ್ತಿರೋದು. ವಾಸುದೇವ್ ಭಟ್ರೆ ಒಂದು ನಿಮಿಷ. ವಾಸುದೇವ್ ಭಟ್ರೆ, ತಾವು ಹೇಳಿದ್ರಿ ಉಡುಪಿ ಮಠದಿಂದ ಬಹಳಷ್ಟು ಸರ್ಕಾರಕ್ಕೆ ಉಪಕಾರ ಆಗ್ತಾ ಇದೆ. ಸರಿ, ಉಡುಪಿ ಮಠಕ್ಕೆ ದೇಣಿಗೆ ಹಾಕುವವರು ಬ್ರಾಹ್ಮಣರಷ್ಟೇ ಅಲ್ಲ. ಹೌದು, ಅದನ್ನು ಒಪ್ಪಿಕೊಂಡಿದ್ದೇವಲ್ಲ. ಅದನ್ನ ಹೇಳಿದ್ರು, ನಂಬಿಕೆ ಇರುವವರು ಬಂದಾಗ ಅದನ್ನ ಮೌಢ್ಯ ಅಂತ ಹೇಳಿಕ್ಕೆ ಇವರಿಗೆ ಹಾಕಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ನೀವು ಬದುಕುದ್ರಿ. ಸುಮ್ನೆ ಇದನ್ನೇ ಈ ಮೌಢ್ಯಗಳನ್ನೇ ಬಂಡವಾಳ ಮಾಡಿಕೊಂಡು ಕಾಣಿಕೆ ರೂಪದಲ್ಲಿ ಪಡ್ಕೊಳ್ತಾರೆ. ಇನ್ನೊಂದು ಕಡೆ ಅನಿಷ್ಟತೆಯನ್ನು ಪಾಲಿಸ್ಕೊಂಡು ಬರ್ತಾರೆ ಇವರು. ವಾಸುದೇವ್ ಭಟ್ರೆ ಮತ್ತೆ ಮಾತಾಡಿದ್ರೆ ಚರ್ಚೆಗೆ ಬಂದಂತ ಧಾರ್ಮಿಕ ವ್ಯವಸ್ಥೆಯ ಒಟ್ಟು ಮೂಲ ಬಂಡವಾಳವೇ ನಂಬಿಕೆ. ಅದನ್ನ ನೀವು ಹೇಳಿದಲ್ಲ, ಯಾವ ಧರ್ಮವೂ ಕೂಡ ಚಲಿಸುವುದಿಲ್ಲ, ಅದು ಧರ್ಮನೇ ಅಲ್ಲ, ಅದು ಬಿಸ್ನೆಸ್. ನೀವು ಆ ದೇವರನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದೀರಿ ಅಷ್ಟೇ. ಒಂದು ನಿಮಿಷ. ಜಯನ್ ಮಲ್ಪೆ ಅವರೇ, ವಾಸುದೇವ್ ಭಟ್ರೆ, ಜಯನ್ ಮಲ್ಪೆ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಎಲ್ಲೋ ಒಂದು ಕಡೆಯಲ್ಲಿ ಬ್ರಾಹ್ಮಣ ಸಮುದಾಯ, ಇಲ್ಲಿನ ದ್ರಾವಿಡ ಸಮುದಾಯ ಏನಿದೆ, ದ್ರಾವಿಡ ಜನಾಂಗ, ಈ ಮಣ್ಣಿನ ಮೂಲ ನಿವಾಸಿಗಳು ಏನು ಇತಿಹಾಸ ಹೇಳ್ತದೋ ಆ ಮೂಲ ನಿವಾಸಿಗಳ ಮೇಲೆ ವೈದಿಕ ಸಂಸ್ಕೃತಿಯನ್ನು ಹೇರುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಅವ್ರು ಆಗ್ಲೇ ಹೇಳಿದ್ರು ನಾಗಾರಾಧನೆ ನಮ್ದು, ಅದಕ್ಕೀಗ ವೈದಿಕ ಟಚ್ ಅನ್ನು ಕೊಡ್ತಾ ಇದ್ದೀರಿ ನೀವು. ಸಾಕಷ್ಟು ದೇವಸ್ಥಾನ ಇದೆ, ಧರ್ಮಸ್ಥಳ ಇದೆ, ಬೌದ್ಧ ಧರ್ಮದ್ದು. ಇಲ್ಲಿರ್ತಕ್ಕಂಥ ಅನಂತೇಶ್ವರ ಮಠದ ಅದು ಕೂಡ ಜೈನ ಬಸದಿಯನ್ನ ಇವತ್ತಿಗೂ ಕೂಡ ನಾನು ಸಾಕ್ಷ್ಯಾಧಾರವಾಗಿ ಮಾಡ್ತಿದ್ದೇನೆ. ಇವರು ಬೇರೆ ಕಡೆ ಹಾಗೆ ಆಗಿದೆ ಹೀಗಾಗಿ ಅಂತ ಹೇಳ್ತಾರಲ್ಲ, ಇಲ್ಲಿ ಹಿರಿಯರ್ಕರದಲ್ಲಿ ದೇವಸ್ಥಾನ ಕೂಡ ಅದು ಭೂತಾರಾಧನೆ ಆಗಿತ್ತು. ಕದ್ರಿ ದೇವಾಲಯ ಕೂಡ ಬೌದ್ಧ ದೇವಾಲಯ ಆಗಿತ್ತು. ಇಲ್ಲಿರ್ತಕ್ಕಂಥ ಪೆರ್ನಾಂಕಿಲದ್ದು ಗಣಪತಿ ಯಾರಿಗೆ ಸಿಕ್ಕಿದ್ದು? ಅದು ಒಬ್ಬ ಗದ್ದೆಯಲ್ಲಿ ಇರ್ತಕ್ಕಂಥ ದಲಿತನಿಗೆ ಸಿಕ್ಕಿದಂತ, ಬ್ರಾಹ್ಮಣರಿಗೆ ಸಿಕ್ಕಿದೆ. ವಾಸುದೇವ್ ಭಟ್ರು ಉತ್ತರ ಕೊಡ್ತಾರೆ. ವಾಸುದೇವ್ ಭಟ್ರೆ ಅಂತ ಹೇಳ್ತೇನೆ, ವೈದಿಕ ಸಂಪ್ರದಾಯವನ್ನು ನಾವು ಯಾರ ಮೇಲೂ ಹೇರಲಿಲ್ಲ, ಇವತ್ತಿಗೂ ಹೇರಲಿಲ್ಲ. ವ್ಯವಸ್ಥಿತವಾಗಿ ಹೇರಿಯೇ ಹೀಗೆ ಮಾಡಿದ್ವಿ, ಹೇಳಲೇ ಇಲ್ಲ ಅಂತ ಹೇಳುದು, ಹೀಗೆ ಮಾಡುದು, ನೀವು ಯಾವತ್ತೂ ಸತ್ಯವನ್ನು ಹೇಳುದಿಲ್ಲ. ಈ ತರದ ಸುಳ್ಳುಗಳನ್ನು ಹೇಳಿ ವ್ಯವಸ್ಥೆಯನ್ನ ಮಾಡ್ತಿದ್ದೀರಿ. ನಾವು ಹೇಗೆ ಇವರು ಹೇಗೆ ಬೇಕಾದರೂ ಭಾವಿಸಲ್ಲ. ಅಲ್ಲ ಭಟ್ರೆ, ನೀವು ಅವರವರ ಬುದ್ಧಿ ತಿಳುವಳಿಕೆ, ಅವರ ಬುದ್ಧಿ ಸಂಸ್ಕಾರಕ್ಕೆ ನಿಮ್ಮ ಸಂಸ್ಕಾರಕ್ಕೆ ಧಿಕ್ಕಾರ. ನಾನು ಹೇಳ್ತೇನೆ, ನಿಮ್ಮ ಆಹಾರ ಏನು, ನಿಮ್ಮ ನೀವು ತರಕಾರಿ ನೀವು ತರಕಾರಿ ಉತ್ತರ ಕೊಡ್ಲಿಕ್ಕೆ ಅವಕಾಶ ಜಯನ್ಮಲ್ ಬೇರೆ ತಮ್ಮ ಮೇಲೆ ಅವರು ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ಲಿಕ್ಕೆ. ವಾಸುದೇವ್ ಭಟ್ರೆ ಹೇಳಿ, ತಮ್ಮ ಉತ್ತರ ಕೊಡಿ. ಯಾವತ್ತು ನಾವು ವೈದಿಕ ಸಂಪ್ರದಾಯವನ್ನು ಯಾರ ಮೇಲೂ ಹೇರಲಿಲ್ಲ. ನಂಬಿಕೆಯಿಂದ ಒಬ್ಬ ಬಂದಿದ್ದಾನೆ ಅಂತ ಹೇಳುವಾಗ ನಿರಾಕರಿಸುವ ಹಕ್ಕು ನಮಗೂ ಇಲ್ಲ. ಅದೇ ನಾವು ಕೂಡ ಹೇಳಿದ್ದೇವೆ,
ಬಂಟರ ಸಮುದಾಯದಲ್ಲಿ, ಬಿಲ್ಲವ ಸಮುದಾಯದಲ್ಲಿ ಅವರದ್ದೇ ಆದಂತಹ ಸಾಂಪ್ರದಾಯಿಕ ಶಿಷ್ಟಾಚಾರಗಳಿದ್ರೆ ಅದನ್ನ ಪಾಲಿಸಿಕೊಂಡು ಬನ್ನಿ, ಆ ಮೂಲಕ ಜನಪದೀಯ ಸಂಸ್ಕೃತಿ ಉಳಿಬೇಕು ಅಂತ ನಾವೇ ಹೇಳಿಕೊಂಡವರು. ಆದರೆ ಒಬ್ಬ ನಮ್ಮ ಪಂಚಾಂಗ ಪದ್ಧತಿಯಲ್ಲಿ ವೈದಿಕ ಪರಂಪರೆಯಲ್ಲಿ ನಿಷ್ಠೆ ಇಟ್ಟು ಬಂದಾಗ ಅದನ್ನು ನಿರಾಕರಿಸುವ ಹಕ್ಕು ನಿಮಗೂ ಇಲ್ಲ. ಅಥವಾ ಜನಪದೀಯ ನಂಬಿಕೆ ಬಂದಾಗ, ನಾನೊಬ್ಬ ಬ್ರಾಹ್ಮಣ ಜನಪದೀಯ ನಂಬಿಕೆ ಮೇಲೆ ದಲಿತರ ಆರಾಧನಾ ಕೇಂದ್ರಕ್ಕೆ ಬಂದಾಗ ನಿಮಗೂ ಅದನ್ನು ನಿರಾಕರಿಸುವ ಹಕ್ಕಿಲ್ಲ. ಅದವರ ನಂಬಿಕೆಯ ಮೇಲೆ ಹೋಗ್ತದೆ, ಭಾವನೆಗಳ ಮೇಲೆ ಹೋಗ್ತದೆ. ನಮ್ಮ ಬುದ್ಧಿ ತಿಳುವಳಿಕೆಗಳು, ಬುದ್ಧಿ ಸಂಸ್ಕಾರಗಳು, ನನ್ನ ಶಿಕ್ಷಣ ನನಗೆ ಕೊಟ್ಟಂತಹ ಮೌಲ್ಯಗಳ ಅನುಸಾರವಾಗಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಹಕ್ಕು ಪ್ರತಿಯೊಬ್ಬನಿಗಿದೆ. ಇವರೇ ಹೇಳುವ ಪ್ರಜಾಪ್ರಭುತ್ವದ ವೇದಿಕೆ, ಸಂವಿಧಾನದ ವೇದಿಕೆಯಲ್ಲಿ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಪಾಲನೆ ಮಾಡಿಕೊಂಡು ಬರ್ತೇವೆ. ಜಯನ್ ಮಲ್ಪೆ ಅವರೇ, ಇಲ್ಲಿ ತಮ್ಮ ಹೋರಾಟ ಏನಿತ್ತು, ಮಡೆ ಸ್ನಾನ ಅಥವಾ ಪಂಕ್ತಿ ಭೇದದ ವಿರುದ್ಧ ಮಾಡಿದಂತ ಹೋರಾಟ ಏನು ತಾವು ಹೇಳ್ತೀರಿ, ಹಿಂದೂ ಸಮಾಜದ ಮೇಲೆ ಇರುವಂತಹ ಮೌಢ್ಯಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಅನಿಷ್ಟ ಪದ್ಧತಿಯನ್ನು ನಿವಾರಣೆ ಮಾಡ್ಲಿಕ್ಕೆ ಬೇಕಾಗಿ ನಾವು ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತು. ಸರಿ, ನಿಮ್ಮ ಪ್ರಗತಿಪರ ಚಿಂತನೆ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಅಥವಾ ತಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರಿ, ಬೆಂಬಲ ಮಾಡಿದ್ರಿ. ಆದ್ರೆ ಹಿಂದೂ ಸಮುದಾಯದಲ್ಲಿ ಅಥವಾ ಹಿಂದೂ ಸಮಾಜದಲ್ಲಿ ಮಾತ್ರ ಮೌಢ್ಯ ಇರೋದಾ? ನಾನು ಬೇರೆ ಸಮಾಜದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಬೇರೆ ಸಮಾಜದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ, ಎಲ್ಲ ಅಸಮಾನತೆ ಬಗ್ಗೆ ಎಲ್ಲದ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ. ನೀವು ಅದರ ಬಗ್ಗೆ ಡೋಂಟ್ ವರಿ. ನಾನು ಹೇಳ್ತಿರುವಂತದ್ದು ಈ ಸಮಾಜ ಯಾವುದನ್ನ ಪ್ರತಿನಿಧಿಸ್ತದೆ, ಈ ಸಮಾಜ ಏನನ್ನ ಪ್ರತಿನಿಧಿಸ್ತದೆ. ನಾನು ಮತ್ತೆ ಇತಿಹಾಸದ ನೀವು ನೋಡಿದ್ರೆ ಇವರು ಬಿಕ್ನೇಶ್ಗಳು ಇಲ್ಲಿ ಬರ್ತಂತ ವೈದಿಕ ಸಮುದಾಯದವರು, ಇಲ್ಲಿನ ಮೂಲ ನಿವಾಸಿಗಳು ನಾವು. ಒಂದ್ ನಿಮಿಷ, ಹಾಗಾಗಿ ಇತಿಹಾಸ ಹೇಳ್ತದೆ. ಒಂದ್ ನಿಮಿಷ ಬಟ್ರೆ ನಿಮ್ದು ಒಂದ್ ನಿಮಿಷ ಭಾಷೆಗಳನ್ನು ಹಾಗಾಗಿ ಇವರು ವಲಸೆ ಬಂದವರು, ಸಭ್ಯ ಭಾಷೆಯಲ್ಲಿ ಸುಮ್ನೇರಿ ವಲಸೆ ಬಂದವರು ಇವರು. ಹಾಗಾಗಿ ನಮ್ಮ ಮೇಲೆ ಇವರು ನೋಡಿ ಅಧಿಕ ಸಮಾಜ ಈಗ ಬಡಿತೇನೆ ನಾನು. ದಯವಿಟ್ಟು ನಮ್ಮ ಚರ್ಚೆಯನ್ನು ಆರೋಗ್ಯಪೂರ್ಣ ಅಪ್ಪ ಇಪ್ಪ ಅಂತ ಹೇಳಿ ಬಡಿತೇನೆ ಮಾತಾಡ್ಬೇಡ. ನಾನು ಹೇಳುವಂತದ್ದು ಕೇಳಿ. ನನ್ನ ಪ್ರಶ್ನೆ ನೀವು ಸುಮ್ನೆ ರೀ, ನನ್ಗೆ ಗೊತ್ತಿದೆ ಹೇಗೆ ಮಾತಾಡ್ಬೇಕು. ನಿನ್ನ ಸಂಸ್ಕೃತಿ ಏನು ಸಾವುಕಾರ. ದಯವಿಟ್ಟು ನಾವು ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಬೇಕಾಗಿದೆ, ಜಗಳ ಮಾಡಬೇಕಾದದ್ದಲ್ಲ. ಜಗಳ ಇಲ್ಲ. ವಾಸ್ತೇವರು ಒಳ್ಳೆಯ ನನ್ಗೆ ಗೊತ್ತಿದೆ ಇವ್ರ ಬಗ್ಗೆ ಹೇಗೆ ಮಾತಾಡ್ಬೇಕು. ಇವರು ಮಾತಾಡುವಂತದ್ದು ಇವರಿಗೆ ಚೆನ್ನಾಗಿ ಗೊತ್ತಿದೆ. ಏನ್ಗೆ ಗೊತ್ತಿದೆ? ಇದು ವೈದಿಕ ಸಂಸ್ಕೃತಿ ಯಾವಾಗ ಬಂತು, ಎಲ್ಲಿ ಯಾರನ್ನ ಮೇಲೆ ಹೇರಿತು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದನ್ನು ಬಿಟ್ಟು ನಾವು ಯಾರ ಮೇಲೆ ಹೇರಿಲ್ಲ ಅಂದ್ರೆ ಈ ಪ್ರಶ್ನೆಗೆ ನನಗೆ ಇದು ಉತ್ತರ ಅಲ್ಲ. ನಾನು ಕೇಳಿರುವಂತದ್ದು ಮುಸ್ಲಿಂ ಸಮುದಾಯದಲ್ಲಿ, ಕ್ರಿಶ್ಚಿಯನ್ ಸಮುದಾಯದಲ್ಲಿ ಮೌಢ್ಯಗಳಿದಾವೆ, ಅದರ ಬಗ್ಗೆ ನಿಮ್ಮ ಪ್ರಗತಿಪರರು ಯಾಕೆ ಮಾತಾಡೋದಿಲ್ಲ? ಹಿಂದೂ ಸಮುದಾಯ ಮಾತ್ರ ಸಾಫ್ಟ್ ಟಾರ್ಗೆಟ್. ಎಲ್ಲ ಮೌಢ್ಯದ ಬಗ್ಗೆ ನಾವು ಮಾತಾಡ್ತೇವೆ. ನಾವು ಅದನ್ನು ನೀವು ಎಣಿಸ್ಕೊಂಡಿದ್ದು. ನಾವು ನಮ್ಮ ಪ್ರಶ್ನೆ ಏನಂದ್ರೆ, ಯಾವ ಸಮಾಜದಲ್ಲಿ ಹುಟ್ಕೊಂಡಿದ್ದೇವೆ ಆ ಸಮಾಜವನ್ನ ಮೊದಲು ಪ್ರತಿನಿಧಿಸ್ತಿದ್ದೇವೆ. ನಾವು ಮುಸ್ಲಿಂ ಸಮಾಜದಲ್ಲಿ ನಾನು ಪ್ರತಿನಿಧಿಸಿದ್ರೆ PFI ಅವರು ಬಂದು ಪ್ರತಿಭಟನೆ ಮಾಡ್ತಾರೆ. ಯಾರು PFI ಅವರು ನಿಮಗೆ ಸಪೋರ್ಟ್ ಪ್ರತಿಭಟನೆ ಮಾಡ್ತಾರೆ? ಇದರಲ್ಲಿ ಬಂದೇ ಇಲ್ಲ. ನೀವು ಎನಿಸಿದ್ರೆ ಅದು ತಪ್ಪು. ಇವತ್ತಿಗೂ PFI ಯಾವಾಗ ಬಂದದ್ದು ಹೇಳಿ? PFI ನವರು ಬಂದಿಲ್ಲ. ಯಾರು ಬಂದ? ಎಲ್ಲಿ ಬಂದದಂದ್ರೆ ಅವರು ಯಾರು ಬಜರಂಗ ದಳದವರು ದಲಿತರ ಮೇಲೆ ಹಲ್ಲೆ ಮಾಡಿದ್ರ ಆ ಪ್ರತಿಭಟನೆಗೆ ಬಂದಿರಬಹುದು ವಿನಃ ಈ ವಿಚಾರದ ಮೇಲೆ ಬಂದಿಲ್ಲ. ಗೊತ್ತಾಯ್ತು, ನೆನ್ಪಿಟ್ಟುಕೊಳ್ಳಿ. ಬಜರಂಗ ದಳದವರು ದಲಿತರ ಮೇಲೆ ಹಲ್ಲೆ ಮಾಡಿದಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಾಗ ಎಲ್ಲಾ ಜಾತಿಯ ಧರ್ಮದವರು ಬಂದಿದ್ದಾರೆ, ಪ್ರಗತಿಪರರು ಬಂದಿದ್ದಾರೆ, ಎಲ್ಲಾ ಜಾತಿಯ ಧರ್ಮದವರು ಬಂದಿದ್ದಾರೆ. ನನಗೆ ಪ್ರಶ್ನೆ ಇರುವಂತದ್ದು ಪ್ರಗತಿಪರರ ವಿಚಾರಧಾರೆಗಳ ಬಗ್ಗೆ. ಹಿಂದೂ ಸಮುದಾಯದ ಬಗ್ಗೆ ಯಾಕೆ ಮಾತಾಡ್ತೀರಿ? ಉಳಿದ ಸಮುದಾಯದ ಬಗ್ಗೆ ಮಾತಾಡಬಹುದಲ್ವಾ? ಎಲ್ಲವನ್ನ ಖಂಡಿಸ್ತೇವೆ ನಾವು. ನೀವು ಸುಮ್ನೆ ರೀ, ಅದ್ರ ಬಗ್ಗೆ ನೀವು ಡೌಟೇ ಬೇಡ. ಎಲ್ಲವನ್ನು ಮತ್ತೆ ಅನೇಕ ಎಲ್ಲಾ ಲೇಖನಗಳನ್ನ ನೀವು ನೋಡಿರ್ಬೋದು. ಎಲ್ಲರೂ ಬರೆಯುವಂತ ಪ್ರಗತಿಪರರೇ ಹೆಚ್ಚಿನವರು. ಅವರು ಎಲ್ಲ ಈ ದೇಶದ ಅನಿಷ್ಟತೆ ಬಗ್ಗೆ. ಜಯನ್ ಮಲ್ಪೆ ಅವರೇ, ಪ್ರಭಾಕರ್ ಭಟ್ರು ಉಪ್ಪಿನಂಗಡಿಯ ಸಮಾವೇಶದಲ್ಲಿ ಮಾತಾಡಿದ್ರೆ ತಪ್ಪು. ನಾನು ಹೇಳ್ತೇನೆ ತಪ್ಪು. ಅಲ್ಲಿ ಹೈದರಾಬಾದಲ್ಲಿ ಓವೈಸಿ ಮಾತಾಡ್ತಾನೆ, ಆಗ ಪ್ರಗತಿಪರರು ಅಂತ ಹೇಳ್ಕೊಂಡವರು ಸುಮ್ಮನೆ ಹೇಳಿದೆ. ನಾವೆಲ್ಲೂ ಸಮರ್ಥನೆ ಮಾಡ್ಲಿಲ್ಲ. ಎಲ್ಲಿ ಅದು ಸಮರ್ಥನೆ ಮಾಡಿದ್ಯಾ? ಅಲ್ಲ, ಭಟ್ರು ಎಲ್ಲಿ ಅದ್ರ ಸಮರ್ಥನೆ ಮಾಡಿದ್ದುಂಟಾ? ಬುದ್ಧಿವಂತೆ ಪ್ರಶ್ನೆ ಇಲ್ಲ. ಜಯನ್ ಮಲ್ಪೆ ಅವರೇ, ಅಂದ್ರೆ ನನಗೆ ಆ ಒಂದು ಚಿಂತನೆ ಅಥವಾ ತಾವು ಕೂಡ ಪ್ರಗತಿಪರ ಇದ್ದಂತವರು ಅಥವಾ ಚಿಂತನೆಯನ್ನು ಹೊಂದಿರುವಂತಹ ಮುಸ್ಲಿಮರು ಮಾಡಿದ ದೌರ್ಜನ್ಯವನ್ನು ಕೂಡ ಖಂಡಿಸಿದ್ದೇವೆ. ನೀವು ನೆನ್ಪಿಟ್ಕೊಳ್ಳಿರ್ಬೇಕು. ಆದ್ರೆ ಪ್ರಭಾಕರ್ ಭಟ್ರು ಬಿಟ್ಬಿಡಿ, ನಾನು ಕೇಳ್ತೇನೆ ನೋಡಿ. ಕರಿಯ ಮೇರ ಅಂತ ಒಬ್ಬ ಪವರ್ ಟಿಲ್ಲರ್ ಸಿಕ್ಕಿದಂತನ್ನ ಒಬ್ಬ ಸುಲೇಮಾನ್ ಅಂತವನು
ಅದನ್ನು ಅಕ್ರಮವಾಗಿ ಪಡ್ಕೊಂಡಾಗ ಇದೊಂದು ಬೆಂಗಳೂರು ಮಟ್ಟದಲ್ಲಿ ನಾನು ಹೋರಾಟ ಮಾಡಿದವನು. ಒಂದು ಇಡೀ ಪವರ್ ಟಿಲ್ಲರನ್ನು ಒಬ್ಬ ಅಧರ್ಮವಾಗಿ ಸಾಲ ಕೊಡುವ ಮೂಲಕ ಒಬ್ಬ ದಲಿತನಿಂದ ಕಿತ್ಕೊಂಡ ಒಬ್ಬ ಸುಲೇಮಾನ್ ಮುಸ್ಲಿಮನನ್ನು ನಾನು ಅದು ಬೆಂಗಳೂರಿನ ವಿಧಾನಸೌಧದಲ್ಲಿ ತನಕ ಚಳವಳಿಯಾಗಿ ಮತ್ತೆ ಅವನ ಮನೆಗೆ ತಲುಪಿಸಿದೆ. ಹಾಗಾಗಿ ನಾವು ಅತ್ಯಾಚಾರ ಆಗಲಿ ಅನಾಚಾರ ಆಗಲಿ ಈ ಥರದಿದ್ದಾಗ ಅದಕ್ಕೆ ಜಾತಿಯ ಬಣ್ಣ ಇದೆ, ಅದು ಮುಸ್ಲಿಂ ಮಾಡಿರ್ಬೋದು, ಕ್ರಿಶ್ಚಿಯನ್ ವಾಸುದೇವ್ ಭಟ್ರೆ ಮತ್ತು ಜಯನ್ ಮಲ್ಪೇರ್, ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ ಮುಂದಿನ ಭಾಗದಲ್ಲಿ. ಈ ಒಂದು ಸಮಸ್ಯೆಗೆ ಈ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿಯ ಭಾಗದಲ್ಲಿ ನಡೀತಾ ಇರುವಂಥ ಒಂದು ಈ ಹೋರಾಟ ಆಗಿರ್ಬೋದು ಅಥವಾ ಪಂಕ್ತಿ ಭೇದ ಅಥವಾ ಮಡೆಸ್ಥಾನ, ಈ ವಿಚಾರದ ಬಗ್ಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಾವು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ. ವೀಕ್ಷಕರಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.